ತಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇತ್ತೆ ಮುಳ್ಳುದ ಹಾಸಿಗಿಡ ಜೈದೇರು ಒಂದು ಭೀಷ್ಮನ ಅಕ್ಕೇರಿದ ದಿನತಂಚ ಆಪುಣುಂದು ತಾನು ಎನ್ನದೆ ಅಂದು ತುಂಬದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಪುತ್ತೂರುಡು ಪಂತೆರು. ರಾಜ್ಯದ ತುಂಬದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಪುತ್ತೂರುಡು ಮಾಧ್ಯಮದ ಕಡೆ ಪಾತಿರ್ದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ನ ಪುರ್ತು ಬಾರಿ ಸರಿಯಿಂದ ತನಕ ತೋಚುಜಿ 3 ವರ್ಷ ನಡತ್ತು ಬತ್ತಿನ ಸಾಧಿನ ಮೀರ್ದ 6 ಪೋಂಡ 6 ಗೆಲ್ಮೆ ಪಡೆಪೇರು ದಾಯಪಂಡ ಇತ್ತೆ 6 ಮುಳ್ಳುದ ಹಾಸಿಗಿಡ ಜೈದಿರಂದು ಪಂಡಿರು. ಈದುಂಬು ಭ್ರಷ್ಟಾಚಾರ, ಸ್ವಂತ ಜನ ಪಕ್ಷಪಾತ, ಅಭಿವೃದ್ಧಿ ಕಮ್ಮಿ ಆಯ್ನ ಗುಂಪು ರಾಜಕೀಯ ತೂತ ಈ ತೊರ್ತುಗೆ ರಾಮಲಿಂಗಾರೆಡ್ಡಿ ರಾಜಕೀರ್ನವು ತೂಂಡ ಮುಖ್ಯಮಂತ್ರಿಯರು ಮುಳ್ಳುದ ಹಾಸಿಗಿಡ ಜೈದಿರು ಒಂದು ಭೀಷ್ಮನ ಅಕೇರಿದ ದಿನ ತಂಚ ಆಪುಣುಂದು ತಾನು ಎನ್ನದೆ ಒರಿ ಒಕ್ಕೆಲಾಯಿ ಸಮಾಜದ ವ್ಯಕ್ತಿ ಮುಖ್ಯಮಂತ್ರಿ ಆಯ್ನವು ಎಂಕ್ಲೆಗ್ ಗೌರವ ಉಂಡು ಆಂಡ ಅರನ ಯೋಚನೆ ಗೆಲ್ಮೆಡ್ ನಡಪೆರೆ ಇತ್ತದೆ ದಿನೊಟ್ಟು ಆಪುಜಿಂದ ಸದಾನಂದ ಗೌಡ್ರು ಪಂಡಿರು. ಓಟದ ವಿಚಾರಡು ತಾನು ಓಟು ಗುಂತುನಾಯಿ ಅತ್ ಯಾನೂರಿ ತೃಪ್ತಿದ ರಾಜಕಾರಣಿ ಆಂಡ ರಾಜ್ಯಸಭಾ ಓಟುಡು ಬಾಯಕುನಾಯೆ ಅಂಚಪಣದ ಲಾಬಿ ಮಲ್ಪುಜಿ ಮುರಣಿ ಕೋರ್ ಕಮಿಟಿ ಮೀಟಿಂಗ್ ಮಾತ 13 ಜನ ಎನ್ನ ಪುದರ್ನೆ ದಿರ್ತಪತದೇರು ನನದ ರಾಷ್ಟ್ರೀಯ ನಾಯಕಿಯರನ್ನ ತೀರ್ಮಾನಕ್ಕೂ ತಾನು ತಯಾರಂದ ಪಂಡಿನ ಡಿ.ವಿ. ಸದಾನಂದ ಗೌಡ್ರು ಪಕ್ಷದ ರಾಜ ಗುರ್ಕಾರ್ಯರ್ನ ಬದಲಾವಣೆ ಬಗೆಟ್ಟು ಕೇಂದ್ರ ತೀರ್ಮಾನ ಅಕ್ಕೇರಿಯಿಂದ ಪಂಡಿರು. ನೋಡಿ, ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ನಿಜ, ಆದರೆ ಅವರು ಆದಂಥ ಸಮಯ ಭಾರಿ ಕರೆಕ್ಟ್ ಅಂತ ನನಗೆ ಅನಿಸ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಈಗ 3 ವರ್ಷದ ಲೆಗಸಿ ಏನು ನಡೆದು ಬಂದಿದೆ ಅದನ್ನು ಮೀರಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಅವರು ಯಶಸ್ವಿ ಆಗ್ತಾರೆ. ಈಗ 3 ವರ್ಷದ ಆಡಳಿತದಲ್ಲಿ ಅದು ಭ್ರಷ್ಟಾಚಾರ ಇರ್ಬೋದು, ಅದು ಸ್ವಜನ ಪಕ್ಷಪಾತಗಳಿರ್ಬೋದು, ಗುಂಪುಗಾರಿಕೆಗಳಿರ್ಬೋದು, ಅಭಿವೃದ್ಧಿ ಕುಂಠಿತವಾದಂಥ ವ್ಯವಸ್ಥೆಗಳಿರ್ಬೋದು, ಇದೆಲ್ಲವನ್ನು ನಾವು ಕಂಡಿದ್ದೇವೆ. ಈಗ ಇದು ಇನ್ನುಳಿದಂಥ 2 ವರ್ಷದಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಕೊಟ್ಟಿರುವಂಥದ್ದು, ಮತ್ತೊಂದು ಮಾಡಿರುವಂಥದ್ದು, ಒಂದು ಹಾಸಿಗೆ ಅಂದರೆ ಮುಳ್ಳಿನ ಹಾಸಿಗೆಯ ಮೇಲೆ ಅವರು ಮಲಗಿದ್ದಾರೆ. ಇದು ಭೀಷ್ಮನ ಆ ಕೊನೆಯ ದಿನ ಶರಮಂಚದಲ್ಲಿ ಮಲಗಿದಾಗೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದದ್ದು ನನಗೆ ಸಂತೋಷ. ಒಂದು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಮತ್ತು ಭಾರಿ ಸಮಯದಿಂದ ಅದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು, ಒಬ್ಬ ಛಲದಂಕ ಮಲ್ಲ ಆಗಿ ಅವರು ಅದನ್ನು ಯಶಸ್ವಿಯಾಗಿರುವಂಥದ್ದು, ಇದರೆಲ್ಲದರ ಬಗ್ಗೆ ನಮಗೆ ಗೌರವ ಇಲ್ಲ ಅಂತಿಲ್ಲ. ಅದರ ರಾಜಕಾರಣದಲ್ಲಿ ಅವರು ಏನು ತಿಳ್ಕೊಂಡಿದ್ದಾರ ಅದನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಈಗಿನ ದಿನಗಳಲ್ಲಿ ಅಸಾಧ್ಯ ಅಂತ ಹೇಳುವಂಥದ್ದು ಕಳೆದ 2-3 ದಿನ ನಡೆದಂಥ ರಾಜಕೀಯ ವಿದ್ಯಮಾನದಿಂದ ಗೊತ್ತಾಗ್ತಾ ಇದೆ. ನಾನು ಭಾರಿ ಹಿಂದೆ ಡಿಕ್ಲೇರ್ ಮಾಡಿದ್ದೇನೆ, ಯಾವುದು ಚುನಾವಣಾ ರಾಜಕಾರಣಕ್ಕೆ ನಾನು ಸ್ಪರ್ಧೆ ಅಲ್ಲ, ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ. ಇತರ ಯಾವುದೇ ಜವಾಬ್ದಾರಿ ಕೊಟ್ಟರೆ ಅದು ರಾಜ್ಯಸಭೆಗೆ ಹೋಗುವಂಥದ್ದು ಹೇಳಿದರೆ, ರಾಜ್ಯಪಾಲರಾಗುವುದು ಅಂತ ಹೇಳಿದರೆ, ನಾನೇನು ಸನ್ಯಾಸಿ ಅಲ್ಲ, ನಾನೊಂದು ರಾಜಕಾರಣದಲ್ಲಿ ಬೆಳೆದು ಬಂದವ. ಆದರೆ ಒಂದು ಸಂತೃಪ್ತ ರಾಜಕಾರಣಿ ನನಗೆ ಸಿಕ್ಕಿದ್ರಲ್ಲಿ ಸಂತೋಷ ಇದೆ. ಸಾಯುವವರೆಗೆ ನಾನು ಅಲ್ಲೇ ಇರಬೇಕು, ನನ್ನ ಶವಕ್ಕೂ ಕೂಡ ನಮ್ಮ ಪಾರ್ಟಿಯ ಫ್ಲ್ಯಾಗ್ ಹಾಕಬೇಕು, ಮತ್ತೊಂದು ಆ ರೀತಿಯ ವಾತಾವರಣ ಇಲ್ಲ. ನಾನೊಬ್ಬ ಸಂತೃಪ್ತ ರಾಜಕಾರಣಿ, ನನಗೆ ಸಿಕ್ಕಿದ್ರಲ್ಲಿ ಸಂತೋಷ ಇದೆ ಅದರಲ್ಲಿ. ಆದರೆ ರಾಜ್ಯ ಸಭೆಗೆ ಈಗಿರುವಂಥ ಚುನಾವಣಾ ಸಂದರ್ಭದಲ್ಲಿ ಒಂದು ಅಪೇಕ್ಷಿತ ಅಂತ ಬೇರೆಯವರು ಕೇಳಿದಾಗ ಹೌದು ಅಪೇಕ್ಷಿತ ಹೌದು, ಆದರೆ ಅದಕ್ಕೆ ಬೇಕಾಗಿ ಎಲ್ಲೋ ಹೋಗಿ ಲಾಬಿ ಮಾಡುವಂಥದ್ದು, ಅದಕ್ಕೆ ಬೇಕಾಗಿ ಎಲ್ಲೋ ದೊಡ್ಡವರ ಹಿಂದೆ ತಿರುಗುವಂಥದ್ದು, ಇದನ್ನೆಲ್ಲ ನಾನು ಮಾಡಲ್ಲ. ನಾನು ಹೇಳಿಬಿಟ್ಟಿದ್ದೀನಿ, ಹೌದು ಕೇಂದ್ರದವರಿಗೆ ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಒಬ್ಬ ಒಳ್ಳೆಯ ಅಭ್ಯರ್ಥಿ ಅಂತ ಅವರಿಗೆ ಅನಿಸಿದರೆ ಕೊಡಲಿ. ಮೊನ್ನೆ ಕೋರ್ ಕಮಿಟಿ ಮೀಟಿಂಗ್ ಆಯಿತು, 13 ಜನ ಕೂಡ ಬೇರೆ ಹೆಸರೇ ಹೇಳಿಲ್ಲ, ಒಂದೇ ಹೆಸರು ಹೇಳಿರೋದು ಸದಾನಂದ ಗೌಡ್ರೆ ಆಗಬೇಕು ಅಂತೇಳಿ. ಆದರೆ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ಅದರ ಅಲ್ಟಿಮೇಟ್ ಡಿಸಿಷನ್ ತಗೊಳ್ಳುವಂಥದ್ದು ಈಗ NDA ಮತ್ತೊಂದಲ್ಲಿ ಇರುವ ಕಾರಣ ಆ ತೀರ್ಮಾನಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ತಗೊಳ್ಬೇಕಾಗಿದೆ. ಬಾಯರಡಿಕೆರೆ ಪರಿಸರ ನಿರ್ಮಲಗೂ ಸಹಕಾರಿ ಸಂಘದ ನಿಲೆಟ್ ಇಡೀ ಸಾಕಾರ ಕೊರ್ಪುಣೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಚಿತ್ತರಂಜನ್ ಬೋಳಾರ್ ಪಂತೆರು ಕುಡ್ಲಾ ಪಡೀಲ್ದ ಬಾಯರಾಡಿಕೆರೆ ಕೈತಲ್ ನಡತಿನ ವಿಶ್ವ ಪರಿಸರ ದಿನಾಚರಣೆ ಆರ್ಪಾತೆರಿಯರು. ಕೂಡ್ಲದ ಪಡೀಲ್ಡ್ ಕೇಂದ್ರ ಆಫೀಸ್ ಉಪ್ಪುನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ನಿಲೆಟ್ ವಿಶ್ವ ಪರಿಸರ ದಿನಾಚರಣೆದಲ್ಲಿ ಕೊಡು ಪಡೀಲ್ ಬೈರಾಡಿಕೆರೆ ಪರಿಸರಡು ನಿರ್ಮಲ ಮಲ್ಪನ ಬೊಕ್ಕ ದೈ ನಡಪನ ಕಾರ್ಯಕ್ರಮ ನಡೆತಂಡು. ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಮಲ್ಲ ಭಿನ್ನರಾದ ಪಾತಿರ್ದು ಪಡೀಲ್ ಪರಿಸರದ ಬೇತೆ ಸಂಘ ಸಂಸ್ಥೆಲಿನ ಸಹಾಯ ಸಹಕಾರಡು ಬೈರಾಡಿಕೆರೆ ಪರಿಸರ ನಿರ್ಮಲ ಬೊಕ್ಕ ರಕ್ಷಣೆಗಾದ ಸರಿಯಾಯಿನ ಯೋಜನೆ ಒಂಜನದಿ ಉನ್ನ ಉದ್ದೇಶ ಉಂಡು ಎಂದು ಪಂಡಿರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಚಿತ್ತರಂಜನ್ ಬೋಳಾರ್ ಪಾತಿರ್ದು
ಬೈರಡಿಕೆರೆ ಪರಿಸರ ನಿರ್ಮಲ ದಿಯರೆ ಸಹಕಾರಿ ಸಂಘದ ನಿಲೆಟ್ ಇಡೀ ಸಹಕಾರ ಕೊರ್ಪುಂಡು ಈ ಪರಿಸರದ ಸಂಘ ಸಂಸ್ಥೆಲು ಕೈ ಜೋಡಿಸಾಡುಂದು ಪಂಡಿರು. ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘದ ಅಧಿಕಾರಿಗಳು ಕೆಲಸದಕ್ಕಲು ಬೈರಡಿಕೆರೆ ಪರಿಸರಡು ದೈಕ್ಲಿನ ನಡೆದು ಪರಿಸರ ಪ್ರೇಮ ತೋಜಾಯಿರು. ಪರಿಸರ ಪ್ರೇಮಿ ಮಾಧವ ಉಳ್ಳಾಲ್ ಬೊಕ್ಕ ಸಂಘ ಸಂಸ್ಥೆಲಿನ ಪದಾಧಿಕಾರಿಗಳು ಕಾರ್ಯಕರ್ತರು ಈ ಪೊರ್ತುಡಿತ್ತಿರು. ಈ ಪೊರ್ತುಡು ದೈಕ್ಲಿನ ನಡಪುನ ಕಾರ್ಯಕ್ರಮಲ ನಡೆತಂಡು. ಸುಮಾರು 16 ವರ್ಷ ಒಂದು ಸಂಸ್ಥೆ ಹಿಂದೆ ಬೀಳುವುದು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. 16 ವರ್ಷ ಎಡಬಿಡುದು, ಯಾಕೆ ಮೀಟಿಂಗ್ ಅಂತ ಹೇಳ್ಬೋದು. 16 ವರ್ಷ ಹೋದ್ರೆ ಹಿಂದೆ ಬೀಳುವುದು ಕಷ್ಟ. 16 ವರ್ಷ ಆಯ್ತು, ಇನ್ನು ನೀವೆಲ್ಲ ಇದರ ಲೀಡರ್ಶಿಪ್ ವಹಿಸ್ಕೊಳ್ಬೇಕು. ನಾವು ಇಷ್ಟು ಮಾಡಿದ್ದೇವೆ, ನೀವೆಲ್ಲ ಲೀಡರ್ಶಿಪ್ ವಹಿಸ್ಕೊಳ್ಳಿಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ಇವತ್ತು ಚಿತ್ತಣ್ಣ ಅವರ ಸಂಸ್ಥೆ ಎಡಬಿಡದೆ ಸೇವೆ ಮಾಡುವ ಒಂದು ಸಂಸ್ಥೆ. ಈಗ ನಾಗರಿಕರು ಬಂದು ಚಿತ್ತಣ್ಣ ಹತ್ರ ಒಂದು ಅಪೀಲ್ ಮಾಡಿದ್ದಾರೆ. ಚಿತ್ತಣ್ಣ ಸಹ ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಚಿತ್ತಣ್ಣ ಯಾವತ್ತು ಸಮಾಜಮುಖಿ ಚಿಂತಕ ಅವರು ಈ ಕೆಲಸ ಮಾಡಲಿಕ್ಕೆ ಮುನ್ನಡೆ ಇಟ್ಟಿದ್ದಾರೆ. ಪರಿಸರದಿಂದ ಪ್ರಕೃತಿಯಿಂದ ಮಾತ್ರ ಬದುಕು ಸಾಧ್ಯ. ಕೋವಿಡ್ ಬಂದಾಗ ನಮ್ಗೆ ಗೊತ್ತಾಗಿದೆ, ದೇವಸ್ಥಾನ ಮುಚ್ಚಿತ್ತು, ಚರ್ಚ್ ಮುಚ್ಚಿತ್ತು, ಮಸೀದಿ ಮುಚ್ಚಿತ್ತು, ತೆರೆದಿದ್ದು ಕೆರೆ, ಹಳ್ಳ, ಕೊಳ್ಳ, ಕೃಷಿ ಭೂಮಿ ಮಾತ್ರ. ಹಾಗಾಗಿ ಕೃಷಿ ಬದುಕು, ನೀರಾವರಿ ಬದುಕು ನಮ್ದು. ನಾವು ಅದನ್ನ ಬೆಳೆಸ್ಕೊಂಡು ಹೋಗೋಣ. ಒಂದು ಉತ್ತಮ ಪರಿಸರ ಮಾಡುವಂತ ಕೆಲಸ ಎಲ್ಲರೂ ಕೈ ಜೋಡಿಸಿದಾಗ, ಇಲ್ಲಿ ನಾನು ಒಂದು ತಂಡ ಹೇಳೋದಿಲ್ಲ, ಬಡಿ ತಂಡದಲ್ಲಿ ಹಲವಾರು ಸಂಘ, ಸುಮಾರು 32 ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸ್ತದೆ. ಆ 32 ಸಂಘ ಸಂಸ್ಥೆಗಳು ಕೂಡ ನಾವು ತಿಂಗಳಲ್ಲಿ ಒಂದು ಆದಿತ್ಯವಾರ ನಿರಂತರವಾಗಿ ಒಂದು ಮಾಡುವಂತ ಕೆಲಸ ಮಾಡುವ. ಮಳೆ ಇರಲಿ ಅಥವಾ ಸೆಕೆ ಇರಲಿ, ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದು ಸೇರಿ, ಎಲ್ಲರೂ ಒಂದು 8-9 ಗಂಟೆಗೆ ಇಲ್ಲಿಂದ ಹೋಗುವಂತದ್ದು. ಆ ರೀತಿ ಒಂದು ಸೇರಿದ್ರೆ ಇಲ್ಲಿ ಏನ್ ಆಗ್ತಾ ಇದೆ, ಏನ್ ಮಾಡಬಹುದು ಅನ್ನುವಂತ ಚರ್ಚೆ ಕೂಡ ಆಗ್ಬಹುದು. ಹಾಗಾಗಿ ಈ ಪರಿಸರ ಸ್ವಚ್ಛ ಮಾಡುವ ಕೆಲಸ ನಾವು ಆತ್ಮಶಕ್ತಿ ಸದಾ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ, ಇಂದಿನ ಈ ಪರಿಸರ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಉತ್ತಮ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದೀರಾ. ಎಲ್ಲಾ ಸಂಸ್ಥೆ ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಎಲ್ಲರ ಸಹಕಾರದಿಂದ ಮಾತ್ರ ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ. ಸಹಕಾರ ಸಿದ್ಧಾಂತ ಯಾವುದು, ಅದನ್ನು ಎಲ್ಲರೂ ಕೈ ಜೋಡಿಸುವಂತ ಹೇಳ್ತಾ ಮರಿಯಲ ಸುರುವಾಂಡಲ ಕುಡ್ಲ ನಗರಡು ಬೇತೆ ಬೇತೆ ಯೋಜನೆಲಿಡು ಗರ್ತು ಪಾಡ್ದಿನ ಮಾರ್ಗದ ಕಾಮಗಾರಿ ಮುಗಿಯಂದೆ ಭಾರಿ ಸಮಸ್ಯೆ ಆತಂಡು. ಬಯ್ಯದ ಪೊರ್ತು ಕಾಂಡದ ಪೊರ್ತು ಪಂಡದ ಪ್ರಯೋಜನ ಇದೆ. ಟ್ರಾಫಿಕ್ ಸಂಚಾರಿ ವ್ಯವಸ್ಥೆನೆ ಬಂದು ಬೂರೊಂದುಂಡು. ಕುಡ್ಲ ನಗರದ ಬೇತೆ ಬೇತೆ ಮುಖ್ಯ ಮಾರ್ಗುಲಿಡು ನೀರ್ದ ಪೈಪ್ ಲೈನ್ ಉಳಚರಂಡಿ ವ್ಯವಸ್ಥೆ ಕೆಲವು ಕಡಿಟ್ಟು ಮಾರ್ಗ ರಿಪೇರಿ ಸಜ್ಜಿ ಮಲ್ಪುನ ಬೊಕ್ಕ ಬೇತೆ ಕಾರುಲಿಡು ಗರ್ತು ಪಾಡ್ದಂಡು. ಗರ್ತೊಂದುಂಡು ಒಂದು ಮರಿಯಲ ಸುರು ಆಪನಿಡು ದುಂಬು ಮುಗಿಯೋಡಿತ್ತಂಡು ಆಂಡ ಮುಗಿದಿಚಿ. ಈ ಮಾತಾ ಅಭಿವೃದ್ಧಿ ಕಾರ್ಯಲಿಡ್ದಾವ್ರ ಕುಡ್ಲ ನಗರದ ಪಾಕ ಕಡಿಟ್ಟು ಕಾಂಡೆ ಬೊಕ್ಕ ಬಯ್ಯದ ಪೊರ್ತು ಟ್ರಾಫಿಕ್ ಬಂದು ಬೂರೊಂದುಂಡು. ಗಾಡಿಲು ಅವೇತೋ ಪೊರ್ತು ಮಾರ್ಗೋಡು ಉಂತುದೇ ಬಾಕಿಯಾಪ. ಸಾರ್ವಜನಿಕರಿಗೆ ಬಾರಿ ಸಮಸ್ಯೆ ಆದು ಪೋತುಂಡು. ಬಿಜೈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ ಸ್ಟ್ಯಾಂಡ್ ಎದುರುಡು ಮುಖ್ಯ ಮಾರ್ಗ ಬೊಕ್ಕ ಬನ್ಸ್ ಹಾಸ್ಟೆಲ್ ಪಂಪ್ ಎಲ್ಲಿಡು ಕರಾವಳಿ ಸರ್ಕಲ್ ಮುಟ ಮಾರ್ಗುಡು ಕಾಮಗಾರಿ ನಡತೊಂದುಂಡು. ಬಿಜೈ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರ್ದ ಮುಖ್ಯ ಮಾರ್ಗ ಬೊಕ್ಕ ಬನ್ಸ್ ಹಾಸ್ಟೆಲ್ ಪಂಪ್ ಎಲ್ಲಿಡ್ದು ಕರಾವಳಿ ಸರ್ಕಲ್ ಮುಟ ಮಾರ್ಗುಡು ಕಾಮಗಾರಿ ನಡತೊಂದುಂಡು. ಬಿಜೈ ಮಾರ್ಗದ ಕಾಮಗಾರಿಡ್ದಾವ್ರ ಸುತ್ತಮುತ್ತದ ಮಾತಾ ಮಾರ್ಗುಲಿಡು ಜನ ಒತ್ತಡದ ಪೊರ್ತುಡು ಟ್ರಾಫಿಕ್ ಸಮಸ್ಯೆ ಜೋರಾತಂಡು. ಕಾವೂರು ತಿರ್ಗ ಸ್ಕುಂಟಿಕಣ ಮಾರ್ಗ, ಲಾಲ್ ಬಾಗ್, ಜೈಲ್ ಮಾರ್ಗ, ಬಿಜೆ ಚರ್ಚ್ ರೋಡ್ ಇಂಚಿತ್ತಿ ಜಾಗಿಲಿಡ್ ಗಾಡಿಲಿನ ಒತ್ತಡ ಹೆಚ್ಚಾವುಂದುಂಡು. ಗಾಡಿಲು ಗಂಟೆಗಟ್ಲೆ ಮಾರ್ಗುಡು ಉಂತುದೇ ಬಾಕಿ ಆಪುನ ಸ್ಥಿತಿಗತಿ ದಿನ ಪೋಯಿನಂಗೆ ಹೆಚ್ಚೊಂದುಂಡು. ಬನ್ಸ್ ಹಾಸ್ಟೆಲ್ ಮಾರ್ಗದ ಕಾಮಗಾರಿಡ್ದಾವ್ರ ಬನ್ಸ್ ಹಾಸ್ಟೆಲ್ ಜಂಕ್ಷನ್, PVS ಜಂಕ್ಷನ್, ಜ್ಯೋತಿ ಅಂಬೇಡ್ಕರ್ ಸರ್ಕಲ್, ಬಲ್ಮಠ ಸರ್ಕಲ್, ಕಂಕನಾಡಿ ಸರ್ಕಲ್, ಕದ್ರ ಮಲ್ಲಿಕಟ್ಟೆ ಮಾರ್ಗ ಮಾತ ಬಂದು ಬೂರೊಂದುಂಡು. ಒಂದು ಮಾತ ಬಂದು ಬೂರುಂಡ ಹಂಪನಕಟ್ಟೆ, ಬಾವುಟಗುಡ್ಡೆ ಮಾರ್ಗ, ಜ್ಯೋತಿ ಮುಟ ಟ್ರಾಫಿಕ್ ಬಂದ್ ಆವುಂದುಂಡು. ಪಂಪೆಲ್ಲಿಡ್ದು ತೊಕ್ಕೊಟ್ಟದಂಚಿ ಪೋಪನ ಸರ್ವಿಸ್ ಮಾರ್ಗದ ಕಾಮಗಾರಿನ ಮರಿಯಲ ಬನ್ನಗ ಸುರು ಮಲ್ತಿ ನೀಡಿದವ್ರ ಅವುಲ್ಲ ಬಯ್ಯದ ಪೊರ್ತು ಪಂಡದ ಪ್ರಯೋಜನ ಇಜ್ಜಿ. ಬೇಲೆ ಬುಡ್ದು ಇಲ್ಲಡೆ ಪೋಪನಕ್ಲಿಗ, ಮಾರ್ಗ ಕಡಪನಕ್ಲಿಗ, ಡ್ರೈವರ್ ಕಂಡಕ್ಟರ್ ನಕ್ಲಿಗ, ಟ್ರಾಫಿಕ್ ಪೊಲೀಸರಿಗ ಇಂಚ
ಪ್ರತಿಯೊರಿಯಗ್ಲ ಒಂದು ಬಾರಿ ರಗಳೆ ಆದುಂಡು. ತಮಿಳ್ನಾಡದ ಬಗ್ಗೆಟ್ಟು ಎನ್ನ ಅಭಿಪ್ರಾಯಲಿಗ್ಲ ಬಿಜೆಪಿ ನಾಯಕತ್ವ ನಿರ್ಧಾರಲಿಗ್ಲ ಒಂಜಕ್ಕೊಂಜಿ ಸಮ ಪೋಪುಜಿ ಅಂಚಾದ ಭಾರತೀಯ ಜನತಾ ಪಕ್ಷಗೂ ರಾಜಿ ಕೊಡ್ತೆಂದು ತಮಿಳ್ನಾಡು ಬಿಜೆಪಿದ ದುಂಬುದ ಗುರ್ಕಾರ್ಯರು ಕೆ ಅಣ್ಣಮಲೈ ಪಂತೆರು. ತಮಿಳ್ನಾಡು ಬಿಜೆಪಿ ದುಂಬುದ ಗುರ್ಕಾರ್ಯರು ಕೆ ಅಣ್ಣಮಲೈ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಗೂ ರಾಜಿ ಕೊಡ್ದಿತ್ತದ ತಮಿಳ್ನಾಡದ ರಾಜಕೀಯ ದಿಕ್ಕುಬುಕ್ಕ ಪಕ್ಷದ ಕಾರ್ಯತಂತ್ರದ ಬಗೆಟ್ಟು ಪಕ್ಷದ ನಾಯಕತ್ವದ ಒಟ್ಟುಗೂ ಉಂಡಾದಿತ್ತಿನ ಅಭಿಪ್ರಾಯ ಬೇದುಲೆ ತನ್ನ ನಿರ್ಧಾರಗೂ ಕಾರಣ ದಾರ್ ಪಂತೆರು. ರಾಜಿಕೋರ್ ನಡೆದ ಬೊಕ್ಕ ಪಾತಿರ್ನ ಆರು ಪಕ್ಷಗೂ ಪುದೆ ಆಯರೆ ಅತ್ತಂಡ ಉಪದ್ರ ಉಂಡು ಮಲ್ಪರೆ ಬಯಕಂದಿ ನಿರ್ದಾವ್ರ ಬಿಜೆಪಿಡ್ದು ಪಿದೈ ಬರಿಯರೆ ನಿರ್ಧಾರದೆ ತೊಂಡೆಂದು ಅಣ್ಣಮಲೈ ಪಂತೆರು. ತಮಿಳ್ನಾಡ್ದ ಎನ್ನ ಅಭಿಪ್ರಾಯಲು ಬಿಜೆಪಿ ನಾಯಕತ್ವದ ನಿರ್ಧಾರದೊಟ್ಟುಗೂ ಸಮಪ ಹೊಂದಿಜ್ಜಿ ಈ ಎತ್ವಾಸಿ ಅಭಿಪ್ರಾಯಲಿನ ಪರಿಹಾರ ಮಲ್ಪರೆ ಕರಿನ 18 ತಿಂಗಳು ಪಕ್ಷದ ಮಿತ್ತಮಟ್ಟದ ನಾಯಕತ್ವದೊಟ್ಟುಗೂ ಪಾಕಸರ್ತಿ ಚರ್ಚೆ ಮಲ್ತದಿತ್ತೆ ಆಂಡ ಓವೇ ಒಂಜ ಅಭಿಪ್ರಾಯ ಮೂಡ್ದಜಿಂದ ಅಣ್ಣಮಲೈ ಅರೆನ ರಾಜಿ ಓಲೆಡು ಪಂತೆರು. ಬಿಜೆಪಿಡ್ದು ಪಿದೈ ಬತ್ತಿ ಬೊಕ್ಕಲ ಪ್ರಧಾನಿ ನರೇಂದ್ರ ಮೋದಿಯರ್ನ ಬಗೆಟ್ಟು ತನಕ ಗೌರವ ಉಂಡು. ರಾಜಕೀಯ ಪ್ರಯಾಣದ ಉದ್ದೋಗ್ಲ ಪಕ್ಷದ ನಾಯಕತ್ವ ಕೊರ್ನ ವಿಶ್ವಾಸ ಅವಕಾಶ ಬೊಕ್ಕ ಬಿರಿಸಾಯಗೂ ಸೊಲ್ಮೆ ಸಂದಾವೆಂದು ಅರ್ಪಂಡಿರು. ರಾಜಕೊರ್ನ ಬಿರಿಕೆ ಹಿರಿಯ ನಟೆ ರಜನಿಕಾಂತ್ ಅರೆನೊಟ್ಟುಗೂ ಸೇರುನರೆ ಭಿನ್ನಾಯ್ತೊಂದಿರು ಆಂಡ ತಾನು ಒವ್ವೇ ಪಕ್ಷ ಸೇರುನ ಉದ್ದೇಶ ಇಜ್ಜಿ ಸ್ವಂತ ರಾಜಕೀಯ ಚಳುವಳಿ ಸುರು ಮಲ್ಪು ಎಂದು ಅಣ್ಣಮಲೈ ಘೋಷಣೆ ಮಲ್ತದಿರು. ಕರ್ನಾಟಕಡು ಹಿರಿಯ ಪೊಲೀಸ್ ಅಧಿಕಾರಿಯಾದ ನಕ್ಸಲ್ ನಿಗ್ರಹ ದಳ ಸೇರ್ದ ಬೇತೆ ಬೇತೆ ಕೆಲಸಲಿನ ಸಮರ್ಥವಾದತು ಒಂದು ಆಯ್ದು ಬುಕ್ಕ ರಾಜಕುರ್ದು ಅಣ್ಣಮಲೈ ಬಿಜೆಪಿ ಸೇರ್ದಿತ್ತೆರು. ತಮಿಳ್ನಾಡು ಓಟುದಪಗ ಬಿಜೆಪಿ ಪಕ್ಷ ಅರೆನು ಗಣ್ಣಿ ಮಲ್ಪಂದಿ ನಿರ್ದಾವ್ರ ಬೇಜರಾದ ಪಕ್ಷಗೂ ರಾಜಕುರ್ದು ಪಿದಾಯಿ ಬೈದಿರು. 2025 ಸಾಲದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಪಾಸ್ ಫೇಲನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಗೊತ್ತು ಮಲ್ತದಿತ್ತದ ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ದ 4 ರ್ಯಾಂಕ್ ಬೈದರು. 2025 ಸಾಲದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಪಾಸ್ ಫೇಲನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಗೊತ್ತು ಮಲ್ತದಿತ್ತದ ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ದ 4 ರ್ಯಾಂಕ್ ಬೈದರು. ಬಿಎಸ್ಸಿ ಅಗ್ರಿಕಲ್ಚರ್ಡ್ 3 ಬೊಕ್ಕ ಒರಿ ವಿದ್ಯಾರ್ಥಿ ಯೋಗ ವಿಜ್ಞಾನಡು ರ್ಯಾಂಕ್ ದೈದರು. ಬಿಎಸ್ಸಿ ಅಗ್ರಿಕಲ್ಚರ್ಡ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ ಒಳಚಿಲ್ಲದ ಕ್ಯಾಂಪಸ್ಡ್ ಸಮೈ ಎಎಸ್ 3ನೇ ರ್ಯಾಂಕ್, ಋಷಿಕಾ ಕೆಎಸ್ 4ನೇ ರ್ಯಾಂಕ್, ಅಂಕಿತ್ ಅಶೋಕ್ ದೊಡವಾಡ 5ನೇ ರ್ಯಾಂಕ್ ದೈದರು. ಯೋಗ ಬೊಕ್ಕ ನ್ಯಾಚುರೋಪತಿಡ್ ಕೊಡಿಯಲ್ಬೈಲ್ ಕ್ಯಾಂಪಸ್ದ ದೀಕ್ಷಾ ಶೆಣೈ 5ನೇ ರ್ಯಾಂಕ್ ಪಡೆತಿರು. ಕುಡ್ಲಾ ಭವಂತಿ ಸ್ಟ್ರೀಟ್ ಮಾರ್ಗದ ಸಿಟಿ ಮಾರ್ಕೆಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಡುಪುನ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂಗಡಿ ಸ್ವರ್ಣ ನಿಧಿ ಪನ್ಪುನ ಗೋಲ್ಡ್ ಜ್ಯುವೆಲರಿ ಸ್ಕೀಮ್ ನಡಪ ಹೊಂದಿದ್ದದ. ಈ ಯೋಜನೆ 5 ತಿಂಗೊಲ್ದ ಅದೃಷ್ಟ ಚೀಟು ದಿಪ್ಪಿನ ಕಾರ್ಯಕ್ರಮ ಜೂನ್ 5 ಶುಕ್ರವಾರ ನಡೆತಿಂಡ. ಬಂಗಾರ ಬದ್ದೆ ಮಾರಾಟದ ಕುಡ್ಲಾ ನಗರಡು ಪುದರ್ಪೋಯ್ ಜ್ಯುವೆಲರಿ ಅಂಗಡಿ ಆದುಪ್ಪುನ ಕುಡ್ಲಾ ಭವಂತಿ ಸ್ಟ್ರೀಟ್ ಮಾರ್ಗದ ಸಿಟಿ ಮಾರ್ಕೆಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಡುಪ್ಪುನ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂಗಡಿ ಸ್ವರ್ಣ ನಿಧಿ ಪನ್ಪುನ ಗೋಲ್ಡ್ ಜ್ಯುವೆಲರಿ ಸ್ಕೀಮ್ ನಡಪ ಹೊಂದಿತ್ತದ. ಈ ಯೋಜನೆ 5ನೇ ತಿಂಗೊಲ್ದ ಅದೃಷ್ಟ ಚೀಟು ದಿಪ್ಪಿನ ಕಾರ್ಯಕ್ರಮ ಜೂನ್ 5 ಶುಕ್ರವಾರ ನಡೆತಂಡು. ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂಗಡಿ ನಡೆತಿನ ಡ್ರಾ ಕಾರ್ಯಕ್ರಮಟು ಅಂತಾರಾಷ್ಟ್ರೀಯ ಅಥ್ಲೆಟ್, ರಾಷ್ಟ್ರೀಯ ಪವರ್ ಲಿಫ್ಟರ್ ಬೊಕ್ಕ ಎಲ್ಐಸಿ ಅಧಿಕಾರಿ ವಿನೋದ್ ಕುಮಾರ್ ಮಲ್ಲ ಬಿನ್ನೆರಾದ ಬತ್ತದ ಅದೃಷ್ಟ ಚೀಟ ದೆತ್ತದ ಅದೃಷ್ಟ ದಕ್ಲಿನ ಅಜಪ್ಪು ನಡೆತಂಡ. ವಿನೋದ್ ಕುಮಾರ್ ಪಾತಿರ್ದ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಅಂಗಡಿ ಗಿರಾಕಿಲಿನ ಬಿರಿಸಾಯುಡು ಮಲ್ಲ ಮಟ್ಟೊಡು ಬುಳೆದಂಡ. ಗಿರಾಕಿಲಿನ ವಿಶ್ವಾಸ ಒರಿಪಾವೊಂದು ನನದ ದಿನೊಕ್ಲೆಡು ನನಲಾತ ಎತ್ತರಗ 2 ಎಡ್ಡೆಪ್ಪು ಬೈಕೇರು. ಸ್ವರ್ಣ ನಿಧಿತ 5ನೇ ತಿಂಗೊಲ್ದ ಅದೃಷ್ಟ 50201 ನಂಬ್ರಗು ಪೋದಿತದ. ಆ ನಂಬ್ರದ ಸುವಿಧಾ ಶೆಟ್ಟಿ ಫೋನ್ ಮಲ್ತದ ಖುಷಿ ತೆರಿಪಾದ್ ತನಕ ಅದೃಷ್ಟ ಬರುವುದು ಎನ್ನದಿತ್ತೆ ಎಂದು ಪಂಡೆರು. ಅದೃಷ್ಟ ಚೀಟು ದಿಪ್ಪುನ ಪೊರ್ತುಡು ರಾಜಲಕ್ಷ್ಮಿ ಜ್ಯುವೆಲರ್ಸ್ ಸಂಸ್ಥೆದ ಯಜಮಾನರು ಕೆಲಸದ ಕುಳಿತೇರು. ಸಂಪತ್ ಮೂಡಬಿದ್ರೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇನ್ನಿತ ಲಕ್ಕಿ ಪರ್ಸನ್ ಸುವಿಧಾ ಶೆಟ್ಟಿ ಆತೇರು ಅರೆಗೆ ಕಂಗ್ರಾಚುಲೇಷನ್ಸ್. ಕುಡ್ಲದ ಮಹಾಜನತೆದ ಒಂದು ಪ್ರೀತಿ ವಿಶ್ವಾಸ ಸಹಕಾರಡು ಈ ರಾಜಲಕ್ಷ್ಮಿ ಜ್ಯುವೆಲರ್ಸ್ ಪಂಪಿನ ಸಂಸ್ಥೆ ಈತ ಒಂದು ಪೆರ್ಮೆದ ಒಂದು ಸ್ಥಾನಕ್ಕೆ ಬತ್ತ ಮುಟ್ಟುದುಡು ಐಕೆ ಮಾತೆ ಎಲ್ಲ ಮೈಕ್ ನಿಮ್ಮ ನಿಕ್ಕೆಲ್ಲ ಸಹಾಯ ಸಹಕಾರ ఒక ಪ್ರೀತಿ ವಿಶ್ವಾಸನೇ ಕಾರಣ ಪಂದ್ಯಾನು ಪಂದೊಂದುಲ್ಲ ಇಂಚೇನೆ ನನ್ನ ಮಿತ್ತಗಿಲ್ಲ ನನ್ನ ದುಂಬಗಿಲ್ಲ ನಿಖಲ್ ನನ್ನ ಪ್ರೀತಿ ವಿಶ್ವಾಸ ఒక ಸಹಕಾರ ಆಶೀರ್ವಾದ
ಈ ರಾಜಲಕ್ಷ್ಮಿ ಜ್ಯುವೆಲ್ಸ್ ಮಿತ್ತು ಉಪ್ಪಡು ಇನ್ನಿತ್ತ ಐದನೇ ಡ್ರಾತ್ತ ಲಕ್ಕಿ ಪರ್ಸನ್ ಈರಾತಾರ ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, 1 ಲಕ್ಷ ರೂಪಾಯಿ ಮೌಲ್ಯದ ಒಂದು ವಸ್ತುನು ಕೊನಪಿನ ಚಿಂತ ಪೊರ್ತು ಇರಾಗ ಏತು ಖುಷಿ ಒಂದುಂಡು ಮಸ್ತ್ ಖುಷಿ ಆವೊಂದುಂಡು ಎನ್ನಿದಿಜ್ಜಾಂಡೆ. ಓಕೆ ನಂತರ ಓಕೆ, ಎನ್ನಿಲಕ್ಕನೆ ಅಂಡ್ ಖಂಡಿತವಾದ ದಯವೇರು ನಮ್ಮೊಟ್ಟಿಗೆ ಬೆಳ್ತಂಗಡಿ ಒಡಿಲ್ನಾಳ ಗ್ರಾಮದ ಬರವು ಕಲ್ತೊಂದಿತ್ತಿನ ಸುಮಂತ್ 5 ತಿಂಗಳು ದುಂಬು ಸಂಶಯ ರೀತಿಡು ತೀರ್ನ ಕೇಸ್ಗೆ ಸಂಬಂಧಪಟ್ಟಿನಂಚ ಪಕ್ಷಭೇದದಂತೆ ಇಡೀ ತನಿಖೆ ನಡೆಪಾದು ಕುಟುಂಬಗೂ ನ್ಯಾಯ ದೆಪ್ಪಾದು ಕೊರಡು ಜಿಲ್ಲಾ ಎಸ್ಪಿಯರಿಗೆ ಹರೀಶ್ ಪೂಂಜಾ ಶಾಸಕರು ಒತ್ತಾಯ ಮಾಡ್ತಿದ್ದರು. ಸುಮಂತ್ ಪುದರ್ದ ಆಣ್ ಬೆಳ್ತಂಗಡಿ ತಾಲೂಕು ಒಡಿಲ್ನಾಲ ಗ್ರಾಮದ ಯಾದಿತ್ತದ ಸುಮಾರು 5 ತಿಂಗಳು ದುಂಬು ಪುಲ್ಯಕಾಂಡೆ ಧನುರ್ ಪೂಜೆಗೆಂದು ಪೋದು ಸಂಶಯ ರೀತಿಯ ತೀರ್ನ ಬಗೆಟ್ಟು ಪಕ್ಷಭೇದದಂತೆ ಇಡೀ ತನಿಖೆ ನಡೆಪಾದು ಕುಟುಂಬಗೂ ನ್ಯಾಯ ದೆಪ್ಪಾದು ಕೊರಿಯರೆ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಆಣನ ಇಲ್ಲಲ್ದಕ್ಲಿನ ಒಟ್ಟುಗೂ ಜಿಲ್ಲಾ ಎಸ್ಪಿಯರ್ನ ಕೈತಡೆ ಪೋದು ಒತ್ತಾಯ ಮಲ್ತದು ಭಿನ್ನೈತುನ್ನ ಓಲೆ ಕೊರಿಯರು. ಪಾಪದ ಆಣನ ಸಂಶಯದ ಮರಣ ಕರಾವಳಿ ಭಾಗಡು ಬಾರಿ ಚರ್ಚೆಗೆ ಕಾರಣ ಆದಿತ್ತು. ಇದೊಂಬು ವಿಧಾನಮಂಡಲ ಅಧಿವೇಶನಡು ಹರೀಶ್ ಪೂಂಜಾ ಈ ವಿಷಯನು ದುಂಬುದಿದ್ದು ಸರ್ಕಾರದ ಗುಮನ ವಹಿಸದಿತ್ತರು. ಅತ್ಯಾತ್ ಗೃಹ ಮಂತ್ರಿಲೇನು ತೂದು ಸರಿಯಾನ ತನಿಖೆಗೂ ನ್ಯಾಯ ಒದಗಾವನಂಚ ಬರೆಯಿನ ಭಿನ್ನೈತೊನ್ನ ಓಲೆ ಸಂದಾದಿತ್ತರು. ಆಂಡಲ ಈ ಸಂಗತಿ ಕರಿದು ತಿಂಗುಲು 5 ಮಗರಂಡಲ ಸುಮಂತನ ಕುಟುಂಬಗೂ ನ್ಯಾಯ ತಿಕ್ಕಂದಿನವು ಸಾರ್ವಜನಿಕ ವಲಯಡು ಬಾರಿ ಅಸಮಾಧಾನಗೂ ಕಾರಣ ಆತಂಡ. ಜಿಲ್ಲಾ ಪೊಲೀಸ್ ಮುಖ್ಯಸ್ಥರ ನಡೆ ಪೋದು ತೂಯಿನ ಶಾಸಕರು ಈ ಕೇಸ್ದ ತನಿಖೆದ ಬಗೆಟ್ ಚರ್ಚೆ ಮಲ್ತೇರು. ಪಾಪದ ಆಣ್ ತೀರ್ನ ಕೇಸುಡು ಸತ್ಯಪಿದೈ ಗೊತ್ತಾದ ನ್ಯಾಯ ತಿಕ್ಕು ನಡೆಮುಟ ಎಂಕ್ಲೆನ ಪೊರ್ಂಬಾಟ ಬೊಕ್ಕ ಪ್ರಯತ್ನ ಏಪಲ ಒಪ್ಪುಣೊಂದು ಶಾಸಕರು ಹರೀಶ್ ಪೂಂಜಾ ತೆರಿಪಾದಿರು. ಬೆದ್ರಾ ಪೊಲೀಸ್ ಸ್ಟೇಷನ್ ಕರಿನ ಕೆಲವು ವರ್ಷಲೆಡ್ದು ಸೇವೆ ಸಂದಾದ ಅಪರಾಧ ಪತ್ತೆ ವಿಭಾಗಡು ಎಡೇನ ಕೆಲಸ ಮಲ್ತದಿನ ಅಖಿಲ್ ಅಹಮದ್ ಮೊಹಮ್ಮದ್ ಹುಸೇನ್ ಸೇರ್ದು 8 ಜನ ಪೊಲೀಸರಿಗೆ ವರ್ಗ ಹಾತಂಡು. ಬೆದ್ರಾ ಪೊಲೀಸ್ ಸ್ಟೇಷನ್ ಕರಿನ ಕೆಲವು ವರ್ಷಲೆಡ್ದು ಸೇವೆ ಸಂದಾದ ಅಪರಾಧ ಪತ್ತೆ ವಿಭಾಗಡು ಎಡೇನ ಕೆಲಸ ಮಲ್ತದಿನ ಅಖಿಲ್ ಅಹಮದ್ ಮೊಹಮ್ಮದ್ ಹುಸೇನ್ ಸೇರ್ದು 8 ಜನ ಪೊಲೀಸರಿಗೂ ವರ್ಗ ಆತಂಡ. ಅಖಿಲ್ ಅಹಮದ್ ಕುಡ್ಲದ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗ, ಮೊಹಮ್ಮದ್ ಹುಸೇನ್ ಕದ್ರಾ ಸ್ಟೇಷನ್ಗ, ಪ್ರದೀಪ್ ಕುಮಾರ್ ಸುರತ್ಕಲ್ ಸ್ಟೇಷನ್ಗ, ಪ್ರದೀಪ್ ಕುಲಾಲ್ ಮುಲ್ಕಿ ಸ್ಟೇಷನ್ಗ, ಅರುಣ್ ಉಳ್ಳಾಲ ಸ್ಟೇಷನ್ಗ, ಅಯ್ಯಪ್ಪ ಸುರೇಶ್ ಬೊಕ್ಕ ಧರ್ಮಣ ಬಜಪೆ ಸ್ಟೇಷನ್ಗ ವರ್ಗ ಆತಿರು. ತುಳು ಬೊಕ್ಕ ಕನ್ನಡ ಸಿನಿಮಾ ನಟಿ ರೂಪೇಶ್ ಶೆಟ್ಟಿ ಕಲಾವಿದರಾದ ಪುನಃ ತಮಿಳು ಸಿನಿಮಾ ಸನ್ನಿಧಾನಂ ಶುಕ್ರವಾರ ತಮಿಳುನಾಡು ಡೋರ್ಮೆಡ್ ಬಿಡುಗಡೆ ಆತಂಡ. ಬಿಗ್ ಬಾಸ್ ಕನ್ನಡ ಸೀಸನ್ ಓರ್ಮೆಟ್ ಗೆಂದಿನ ತುಳು ಕನ್ನಡ ಸಿನಿಮಾ ನಟಿ ರೂಪೇಶ್ ಶೆಟ್ಟಿ ಕಲಾವಿದರಾದ ಪುನಃ ತಮಿಳು ಸಿನಿಮಾ ಸನ್ನಿಧಾನಂ ಶುಕ್ರವಾರ ತಮಿಳುನಾಡು ಡೋರ್ಮೆಡ್ ಬಿಡುಗಡೆ ಆತಂಡ. ತಮಿಳದ ಬಾರಿ ಎದುರುತು ಒಂದು ಪುನಃ ಸಿನಿಮುಲೆಡ ಒಂಜಿ ಆದ ಪುನಃ ಈ ಸಿನಿಮನು ಅಮೃತ ಸಾರಥಿ ನಿರ್ದೇಶನ ಮಲ್ತದೇರು. ಮಧುರಾವ್ ವಿವೇಕಾನಂದನ್ ಬೊಕ್ಕ ರಾಮಸ್ವಾಮಿ ವೇಲು ಈ ಸಿನಿಮಾ ತಯಾರು ಮಲ್ತದೇರು. ಜನಮೆಚ್ಚುಗೆದ ಹಾಸ್ಯ ನಟಿ ಯೋಗಿ ಬಾಬು, ಕನ್ನಡ ನಟಿರಾಯನ ರೂಪೇಶ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಸಿತಾರ ಮುಖ್ಯ ಕಲಾವಿದರಾದುಲ್ಲೆರು. ಪವಿತ್ರ ಯಾತ್ರಾ ಕ್ಷೇತ್ರ ಆದ ಪುನಃ ಶಬರಿಮಲೆ ಅಯ್ಯಪ್ಪ ದರ್ಶನಗಾದ ಪೋಪುನ ಭಕ್ತಿರ್ನ ಯಾತ್ರೆದ ಸುತ್ತುಮುಡೆತಿನ ಕಥೆತ ಈ ಸಿನಿಮಾ ಅಭಿಮಾನಿಲೇನು ತೆಲಿಪವನಿತ ಒಟ್ಟುಗೂ ಒಂದು ಎಡ್ಡೆ ಸಿನಿಮಾದ ಗುಮನ ಒಯ್ತಂಡ. ವಿಟ್ಲದ ಸೇಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆಡ ವಿಶ್ವ ಪರಿಸರ ದಿನಾಚರಣೆ ಮಲ್ತೇರು. ಕನ್ನಡ ಮಾಧ್ಯಮ ಶಾಲೆ ವಿದ್ಯಾರ್ಥಿನಿ ವಿವಾ ಮೊಂತೆರೋ ಪರಿಸರ ಸಂರಕ್ಷಣೆ ಮಹತ್ವದ ಚಿಂತನಾಶೀಲ ಭಾಷಣ ಮಲ್ತೇರು. ವಿಟ್ಲದ ಸೇಂಟ್ ರೀಟಾ ಆಂಗ್ಲ ಮಾಧ್ಯಮ ಶಾಲೆಡ ವಿಶ್ವ ಪರಿಸರ ದಿನಾಚರಣೆ ಮಲ್ತೇರು. ಪ್ರಕೃತಿ ಬೊಕ್ಕ ಪ್ರಕೃತಿ ಸಂರಕ್ಷಣೆದ ಮಹತ್ವದ ಬಗೆಟ್ ಬರವು ಕಲ್ಪನಕ್ಲೆಗ್ ತಿಳುವಳಿಕೆ ಮೂಡಾವನವು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆದಿತ್ತಂಡ. ಕಾರ್ಯಕ್ರಮದ ಸುರುಕು ಭೂಮಿದ ರಕ್ಷಣೆಗಾದ ದೇವಿರ್ನ ಆಶೀರ್ವಾದ ನಟದ ಮಾತಿರಡಲ ಪಚ್ಚೆ ಪರಿಸರ ಕಟ್ಟುನ ಸಂಕಲ್ಪ ಮಲ್ತೇರು. ಪೂರ್ಣಿಮಾ ಮಾತಿರಲ್ಲ ಎತ್ಕೊಂಡೇರು. ಶಾಲೆದ ಸಂಚಾಲಕರು ಧರ್ಮಗುರು ಮೈಕೆಲ್ ಲೋಬೋ, ವಿಟ್ಲ ಸಿಆರ್ಐ ಪ್ರಾದೇಶಿಕ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ನಾಗರಾಜ, ಶಾಲೆದ ಮುಖ್ಯೋಪಾಧ್ಯಾಯರು ಧರ್ಮಗುರು ಅಮಿತ್ ಪ್ರಕಾಶ್ ರಾಡ್ರಿಗಸ್, ಮುಖ್ಯ ಟೀಚರ್ ಮರೀನಾ, ಸೇಂಟ್ ರೀಟಾ ಇಂಗ್ರೆಜಿ ವಿಟ್ಲದ ಪಾಲನಾ ಸಮಿತಿ ಒತ್ತುಗುರು ಕಾರ್ಯರು ವಾಲೇರಿಯನ್ ವೇಗಸ್, ಸೇಂಟ್ ರೀಟಾ ಕನ್ನಡ ಮಾಧ್ಯಮ ಶಾಲೆದ ಮುಖ್ಯ ಟೀಚರ್ ಸಿಸ್ಟರ್ ಜಾನೆಟ್ ಬಿನ್ನೆರಾದ ಪಾಲ್ದಿತ್ತೊಂಡೇರು. ಕನ್ನಡ ಶಾಲೆಡ ಕಲ್ಪನಾ
ಬೀವಾ ಮೊಂತೇರೋ ಪರಿಸರ ಸಂರಕ್ಷಣೆ ಬಗೆಟ್ ಚಿಂತನಾಶೀಲ ಭಾಷಣ ಮಲ್ತಿರೋ ಪೊರ್ಲುದ ಪದ ಪನ್ಪುನ ಬೊಕ್ಕ ನಮ್ಮ ಗ್ರಹಾವರಿ ಪಾಗ ಪನ್ಪುನ ವಿಷಯದ ಮಿತ್ ನಾಟಕ ಪ್ರದರ್ಶನ ಮಲ್ತಿರೋ. ಪ್ರೇಮಾ ಡಿಸೋಜಾ ಸೊಲ್ಮೆ ಸಂದಾಯಿರೋ. It is not only the resource for our use, it is a very important foundation for our life. The air we breathe, the water we drink, the food we eat, the ecosystem that supports us, it all depends on healthy environment. But today, our environment, our planet Earth, faces significant challenges, including climate change. ವಿಶ್ವ ಪರಿಸರ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ನಾವು ಜೀವಿಸುವ ಪರಿಸರ ಮನೆ, ಶಾಲೆ ಅಥವಾ ಇತರ ಬಿಲ್ಡಿಂಗ್ಗಳು ಮಾತ್ರ ಅಲ್ಲ, ನಾವು ಸೇವಿಸುವಂತಹ ಗಾಳಿ, ನಾವು ಕುಡಿಯುವಂತಹ ನೀರು, ನಾವು ಜೀವಿಸುವ ಪರಿಸರ, ಮರ ಗಿಡಗಳು ಹಾಗೂ ನಮಗೆ ಬೇಕಾದ ಈ ಊಟಕ್ಕೆ ಹಾಗೂ ನಮ್ಮ ಜೀವನಕ್ಕೆ ಬೇಕಾದಂಥ ಆಹಾರ ಸಾಮಗ್ರಿಗಳು ನಾವೆಲ್ಲರೂ ಅಂಗಡಿಯಿಂದ ತರ್ತೇವೆ. ಹೌದು, ನಮ್ಮ ಪೂರ್ವಜರು ನಮ್ಮ ಮನೆಯಲ್ಲೇ ಮಾಡ್ತಿದ್ರು. ವಾಮದ ಪದವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬುಕ್ಕ ಐತ ಸಂಘಟನೆಲಾಯಿನ ಆಂತರಿಕ ಗುಣಮಟ್ಟ ಭರವಸೆ ಕೋಶ, ಯುವ ರೆಡ್ ಕ್ರಾಸ್, NSS, ರೋವರ್ಸ್ ರೇಂಜರ್ಸ್ ಬುಕ್ಕ NCC ಘಟಕದ ಒಟ್ಟು ಸೇರಿಗೆಡು ಒಂದು ದಿನದ ನೆತ್ತಿರ್ದಾನ ಶಿಬಿರ ನಡೆತಂಡ. ವಾಮದ ಪದವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೊಕ್ಕ ಐತ ಸಂಘಟನೆಲಾಯಿನ ಆಂತರಿಕ ಗುಣಮಟ್ಟ ಭರವಸೆ ಕೋಶ, ಯುವ ರೆಡ್ ಕ್ರಾಸ್, NSS, ರೋವರ್ಸ್ ರೇಂಜರ್ಸ್ ಬೊಕ್ಕ NCC ಘಟಕದ ಒಟ್ಟು ಸೇರಿಗೆಡ ಒಂದು ದಿನದ ನೆತ್ತಿರ್ದಾನ ಶಿಬಿರ ನಡೆತಂಡ. ಕಾಲೇಜದ ಅಭಿವೃದ್ಧಿ ಸಮಿತಿದ ಸದಸ್ಯರು ನವೀನ್ ಚಂದ್ರ ಶೆಟ್ಟಿ ಶಿಬಿರ ಉದಿಪನ ಮಲ್ತೆರು. ಪ್ರಿನ್ಸಿಪಾಲರು ಡಾಕ್ಟರ್ ಮಹೇಶ್ KB ಸುರುತ ಪಾತೆರ ಪಂಡೆರು. ಲೇಡಿ ಘೋಷಣ ಆಸ್ಪತ್ರೆದ ಕೆಲಸದಕ್ಕೂ ನೆತ್ತಿರ್ದಾನ ಶಿಬಿರ ನಡಪಾದ ಕೊರಿಯರು. ಬೇತೆ ಬೇತೆ ವಿಭಾಗಲಿನ 48 ಜನ ಪದವಿ ಕಲ್ಪನಕಲು ನೆತ್ತಿರ್ದಾನ ಮಲ್ತಿರು. ಲೇಡಿ ಘೋಷಣ ಆಸ್ಪತ್ರೆದ ಮೆಡಿಕಲ್ ಆಫೀಸರ್ IQAC ಸಂಚಾಲಕಿಯರು ಡಾಕ್ಟರ್ ವಿಶಾಲ್ ಪಿಂಟೋ, ವಿದ್ಯಾರ್ಥಿ ಕ್ಷೇಮ ಪಾಲನಾ ಸಂಯೋಜಕರು ಪ್ರೊಫೆಸರ್ ಶ್ರೀಧರ್ ಕಾರ್ಯಕ್ರಮ ಇಟ್ಟಿದ್ದರು. ಕಲ್ಲಡ್ಕ ಮಜಿ ವೀರಕಂಬದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡ ವಿಶ್ವ ಪರಿಸರ ದಿನಾಚರಣೆ ನಡೆತಂಡ. ವೀರಕಂಬ ಗ್ರಾಮ ವಲಯ ಕಾಡು ಸಮಿತಿದ ಗುರುಕಾರ್ಯರು ವಿಶ್ವನಾಥ M ದೈ ನಡೆದ ಕಾರ್ಯಕ್ರಮ ಉದ್ದೀಪನ ಮಲ್ತಿರು. ಬಂಟ್ವಾಳ ತಾಲೂಕು ಕಲ್ಲಡ್ಕ ಮಜಿ ವೀರಕಂಬದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡ್ ವಿಶ್ವ ಪರಿಸರ ದಿನಾಚರಣೆ ನಡೆತಂಡ. ವೀರಕಂಬ ಗ್ರಾಮ ವಲಯ ಕಾಡು ಸಮಿತಿದ ಗುರುಕಾರ್ಯರು ವಿಶ್ವನಾಥ M ದೈ ನಡೆದ ಕಾರ್ಯಕ್ರಮ ಉದ್ದೀಪನ ಮಲ್ತಿರು. ಶಾಲೆದ ಮುಖ್ಯ ಟೀಚರ್ ಬೆನೆಡಿಕ್ಟ ಆಗ್ನೆಸ್ ಮೆಂಡೋನ್ಸಾ ಸುರತ ಪಾತ್ರ ಪಂಡೆರು. ಕಲ್ಲಡ್ಕ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಗುರುಕಾರ್ಯರು ಮಾಧವ ಸಾಲ್ಯಾನ್ ಕುದುರೆಬೊಟ್ಟು, SDMC ಗುರುಕಾರ್ಯರು ಕೊರಗಪ್ಪ ನಾಯಕ್, ಶಾಲೆದ ಹಿರಿಯ ವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಈಶ್ವರ್ ಭಟ್ ರಾಕೋಡ್ ಕಾರ್ಯಕ್ರಮಟು ಪಾಲ್ಗೊಂಡಿರು. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ವರ್ಷದ ಪ್ರಶಸ್ತಿ ಕೊರ್ಪುನ ಬೊಕ್ಕ ಸಂಘದ ಮಹಾಸಭೆ ಜೂನ್ 13 ಕಾಂಡೆ ಒರ್ಮರೇಕ್ ಪುತ್ತೂರು ಬೈಪಾಸ್ ಮಾರ್ಗದ ಜೈನ ಭವನಡು ನಡಪೆರೆ ಉಂಡೊಂದು ಸಂಘದ ಗುರುಕಾರ್ಯರು ಬಿ ಐತಪ್ಪ ನಾಯಕ್ ಸುದ್ದಿಕೂಟೋಡು ತೆರಿಪಾದರು. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಗುರುಕಾರ್ಯರು
ಬಿ ಐತಪ್ಪ ನಾಯಕ್ ಸುದ್ದಿಗುಟ್ಟುಡು ಪಾತಿರ್ದು ಕರ್ನಾಟಕ ರಾಜ್ಯ ದುಂಬುದ ಕೆಲಸದ ಕ್ಲೆನ್ನ ಸಂಘದ ವರ್ಷದ ಪ್ರಶಸ್ತಿ ಕೊರ್ಪುನ ಬುಕ್ಕ ಮಾಸಭೆ ಜೂನ್ 13 ಕಾಂಡೆ ಒರ್ಮರೀಕ್ ಪುತ್ತೂರು ಬೈಪಾಸ್ ಮಾರ್ಗದ ಜೈನ ಭವನುಡು ನಡಪೆರೆ ಉಂಡು. ಸಾಮಾಜಿಕ ಬುಕ್ಕ ಪತ್ರಿಕೋದ್ಯಮ ಸಾಧನೆಯನ್ನು ಲೆಕ್ಕೊಗುವುದಿತ್ತೊಂದು ಸುದ್ದಿ ಬಿಡುಗಡೆ ಪತ್ರಿಕೆದ ಆಡಳಿತ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ UP ಶಿವಾನಂದ ಮೇರೇನು ಪ್ರಶಸ್ತಿಗೆ ಅಜಪ ಮಲ್ತದಂಡ ಅರೆಗ ಸ್ವರ್ಣ ಸಾಧನಾ ಪ್ರಶಸ್ತಿ ಕೊರ್ಪುಣಂದು ಪಂಡಿರು. ಕಾರ್ಯಕ್ರಮನು ಸಂಘದ ಹಿರಿಯ ಸದಸ್ಯರು ದುಂಬದ ತಹಶೀಲ್ದಾರ್ BS ಕುಲಾಲ್ ಉದಿಪನ ಮಲ್ಪುವೆರು. ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಉಮೇಶ್ ನಾಯಕ್, ಪೊಂಜೋವು ಯಕ್ಷಗಾನ ಸಾಧಕಿ ಪ್ರೇಮಾ ಕಿಶೋರ್, ಬರೋ ಕಲ್ಪನಾ ಸಾಧಕಿಯರು ಕುಮಾರಿ ಕೀರ್ತಿ ಬೊಕ್ಕ ಕುಮಾರಿ ಶಮಿಕಾ ಮೊಕ್ಲೆಗ ತಮ್ಮನದ ಮರ್ಯಾದೆ ಮಲ್ಪುಣಂದು ಐತಪ್ಪ ನಾಯಕ್ ತೆರಿಪಾಯರು. ಸಂಘದ ಒತ್ತು ಗುರುಕಾರ್ಯರು ಪ್ರೊಫೆಸರ್ ವತ್ಸಲಾ ರಾಜಿ, ಝೇವಿಯರ್ ಡಿಸೋಜಾ, ಕಾರಿಂತಿರು ತಿರುಮಲೇಶ್ವರ್ ಭಟ್ ಸುದ್ದಿಕೂಟೊಡಿತ್ತೇರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವಾರ್ಷಿಕ ಮಹಾಸಭೆಯನ್ನು ಜೂನ್ 13ನೇ ತಾರೀಕಿಗೆ ಇಟ್ಟುಕೊಂಡಿದ್ದೇವೆ. 1972 ಮೇ 1ನೇ ತಾರೀಕಿಗೆ ನಮ್ಮ ಸಂಘವು ಪ್ರಾರಂಭ ಆಗಿ 22ನೇ ಇಸ್ವಿಯಲ್ಲಿ ಸ್ವರ್ಣ ಮಹೋತ್ಸವವನ್ನು ಆಚರಿಸಿತು. ಆ ಸ್ವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ನಾವು ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಇದು 5ನೇ ವರ್ಷ. 4 ವರ್ಷ ಪ್ರಶಸ್ತಿ ಪ್ರದಾನ ಮಾಡಿ 5ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಈ ಪ್ರಶಸ್ತಿಯ ಆಯ್ಕೆಗೆ ಸೀಮಿತಗೊಂಡಿದೆ. ಹಾಗೆ ಈ ವರ್ಷದ ಈ ಸ್ವರ್ಣ ಸಾಧನ ಪ್ರಶಸ್ತಿ 25-26ಕ್ಕೆ ನಾವು ಪುತ್ತೂರು ತಾಲೂಕಿಗೆ ಕೊಡುವ ಅಂತೇಳಿ ನಿರ್ಣಯ ಮಾಡಿ ಡಾಕ್ಟರ್ UP ಶಿವಾನಂದ ಸಾಮಾಜಿಕ ಮತ್ತು ಪತ್ರಿಕೋದ್ಯಮದಲ್ಲಿ ವಿಶಿಷ್ಟ ಸಾಧನೆ ಮಾಡಿದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ಅಂತೇಳಿ ನಿರ್ಧಾರ ಮಾಡಿ ನಾವು ಆಯ್ಕೆ ಮಾಡಿದ್ದೇವೆ. ಹಾಗೆ ಈ ಪ್ರಶಸ್ತಿಯು ಭಾರಿ ದೊಡ್ಡ ಮೊತ್ತ ಏನಿಲ್ಲ. 15,000 ರೂಪಾಯಿ ನಗದು, ಶಾಲು, ಹಾರ, ಸ್ಮರಣಿಕೆ, ಫಲಪುಷ್ಪವನ್ನು ಕೂಡಿಕೊಂಡಿದೆ. ಶ್ರೀ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಪಾದೆಬೆಟ್ಟು ಪಡುಬಿದ್ರೆ ಮುಲ್ಪ ಜೂನ್ 5 ಶುಕ್ರವಾರ ರಾತ್ರಿ 8:30 ಗಂಟೆಗೆ ಶ್ರೀ ದುರ್ಗಾದೇವಿ ಸನ್ನಿಧಿಡು ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಶ್ರೀ ದುರ್ಗಾದೇವಿಗೆ ಮಲ್ಲಿಗೆ ಪೂತ ಅಲಂಕಾರದೊಟ್ಟಿಗೆ ವಿಶೇಷ ಪೂಜೆ ಸಂದಂಡು. ಈ ವಿಶೇಷ ಪೂಜೆಡು ಭಕ್ತರು ಪಾಲ್ಪಡೆದು ಶ್ರೀ ದೇವಿನ ಕೃಪೆಕ್ಕೆ ಸಂದಿಯರು ಮೆತ್ತ ಉಂಜಾತ ಪೊರ್ಲು ನಿಕ್ಲೆಗಾದ. ಇಡೆಗು ಇನಿತ ನಮ್ಮ ಕುಡ್ಡ ತುಳುವಾರ್ತಿಲ ಮುಗಿಂಡು ಸೊಲ್ಮೇಲ್.